ಇವಾಗ ಉಳಿತಾಯದ ಪ್ರಶ್ನೆ ಅಲ್ಲ. ಈಗ ಬೆಂಗಳೂರಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಹಲವಾರು ಇಂಡಸ್ಟ್ರಿಗಳಿದೆ. ಈಗ ಮಂಗಳೂರಿಗೆ ನಾವು ನೋಡಿದ್ರೆ ಒಂದು MRPL ಇದೆ ಅಥವಾ BSF ಇದೆ. ಈ ತರ ಕೆಲವೇ ನಮಗೆ ಬೆರಳೆಣಿಕೆ ಅಷ್ಟೇ ದೊಡ್ಡ ಇಂಡಸ್ಟ್ರಿಗಳಿರೋದು. ನೀವು ಬೆಂಗಳೂರಲ್ಲಿ ಹೋದ್ರೆ ಅಲ್ಲಿ ಬೆಳೀಲಿಕ್ಕೆ ಅವರಿಗೆ ಅವಕಾಶ ಜಾಸ್ತಿ ಇದೆ ಅಂತೇಳಿ ಅವರ ಭಾವನೆ. ಹೌದು. ನಮ್ಮ ಭಾವನೆ ಅಲ್ಲ, ಅವರ ಭಾವನೆ. ಖರ್ಚು ಅಷ್ಟೇ ಇದೆ, ಖರ್ಚು ಅದಕ್ಕಿಂತ ಜಾಸ್ತಿ ಇದೆ. ಆದ್ರೂ ಬೆಂಗಳೂರಿಂದ ಬಂದಾಗ ಬೆಂಗಳೂರಲ್ಲಿ ಉದ್ಯೋಗಗಳಿದ್ದಾರೆ. ಅದು ಮನೆಯವರು ಕೂಡ ನಮಗೆ ಬೆಂಗಳೂರು ಮತ್ತೆ ಅವರಿಗೆ ಒಂದು ಫ್ರೀಡಮ್ ಇರುತ್ತೆ. ಈಗ ಮನೆಯಲ್ಲಾದ್ರೆ ಅವರಿಗೆ ಟೈಮ್ ಬರಬೇಕು 8 ಗಂಟೆಗೆ ಅಂದ್ರೆ ಸಂಜೆ ಫೋನ್ ಬರುತ್ತೆ, ಈಗ ಅಲ್ಲೇ ಆದ್ರೆ ಅವನು ಬರುವ ಟೈಮ್ಗೆ ಬರ್ತಾನೆ, ಹೋಗೋ ಟೈಮ್ಗೆ ಹೋಗ್ತಾನೆ. ಅಂದ್ರೆ ಮನೆಯ ಯಾರೇ ಆಗ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಯಾರಿಗೂ ಕೂಡ ರಿಸ್ಟ್ರಿಕ್ಷನ್ ಇರುವುದಿಲ್ಲ. ಪ್ರತಿ ಒಂದು ದೊಡ್ಡ ಇಂಡಸ್ಟ್ರಿ ಅವರಿಗೆ ವರ್ಷಕ್ಕೆ ಇಷ್ಟು ಹುಡುಗರನ್ನು ತಗೊಂಡು ಅಪ್ರೆಂಟಿಸ್ಶಿಪ್ ಮಾಡ್ಬೇಕಂತ ಹೇಳುವ ಒಂದು ಸರ್ಕಾರದ ನಿಯಮ ಇದೆ. ಅದೇನಾಗ್ತದೆ, ಈ ದೊಡ್ಡ ದೊಡ್ಡ ಕಂಪನಿಯವರು ಅವರಿಗೆ ಅಪ್ರೆಂಟಿಸ್ಶಿಪ್ ಅಲ್ಲಿ ದೊಡ್ಡ ಸಂಬಳ ಕೊಡ್ತಾರೆ. ಅವ್ರ ಸಂಬಳ ಅದು ಕೊಡೋದು ಅವರು ಬರೇ ಒಂದು 6 ತಿಂಗಳಿಗೆ ಮಾತ್ರ, ಆ ಪೀರಿಯಡ್ಗೆ ಮಾತ್ರ. ಅದ್ರ ನಂತರ ಅವರಿಗೆ ಜನ ಬೇಡ. 10-15 ಜನ ಇಟ್ಟರೆ ಅದ್ರಲ್ಲಿ 1 ಅಥವಾ 2 ಜನ ಅವರಲ್ಲಿ ಜಾಬ್ ಕೊಡ್ತಾರೆ, ಉಳಿದವರು ಪುನಃ ಹೊರಗೆ ಬರ್ತಾರೆ. ಅದು ಆ ಟೈಮಲ್ಲಿ ಏನಾಗ್ತದೆ, ಹುಡುಗರಿಗೆ ಬೆಂಗಳೂರು ಬಿಟ್ಟು ಮಂಗಳೂರು ಬರ್ಲಿಕ್ಕೂ ಅಲ್ಲ, ಅವ್ರು ಊರಿಗೆ ಹೋಗ್ಲಿಕ್ಕೂ ಅಲ್ಲ, ಅಲ್ಲೇ ಈ ಕೆಲಸ ಬಿಟ್ಟು ನಿಮ್ಮ ಈಗದು ಹೊಸತೆಲ್ಲ ಇದೆಲ್ಲ ಸ್ವಿಗ್ಗಿ ಮಾಡೋದು, ಅದಕ್ಕೆಲ್ಲ ಸೇರ್ಕೊಳ್ತಾರೆ. ಇದು ಇವಾಗ ಬೆಂಗಳೂರಿನಲ್ಲಿ ನಡೆಯುವಂತ ವಿದ್ಯಮಾನ ಇದು. ಅಂದ್ರೆ ಮಂಗಳೂರಿನಲ್ಲಿ ಅವಕಾಶಗಳಿದೆ, ಕರಾವಳಿ ಅವಕಾಶಗಳಿದೆ, ಇಲ್ಲಿನ ಅವಕಾಶಗಳನ್ನು ಬಳಸಿಕೊಂಡು ಇಲ್ಲೇ ಒಳ್ಳೆಯ ಜೀವನವನ್ನ ಮನೆಯವರ ಜೊತೆ ಮಾಡಬಹುದು. ಆಮೇಲೆ ಕಷ್ಟಪಟ್ಟು ಅವನು ಕಲ್ತು ಮುಂದೆ ಅವನೇ ಸ್ವಂತ ಉದ್ಯಮವನ್ನು ಮಾಡಬಹುದು. ಅದಕ್ಕೆ ತುಂಬಾ ಅವಕಾಶ ಇದೆ. ಈಗ ಮುಂದಿನ ದಿನಗಳಲ್ಲಿ ಯಾವ ಉದ್ಯಮಗಳಿಗೆ ಭವಿಷ್ಯವಿದೆ ಅಂತ ಹೇಳ್ಬೋದು ಅಂದ್ರೆ ಈಗ ಅಂದ್ರೆ ಬದಲಾವಣೆಗಳ ಯುಗ, ಬಹಳಷ್ಟು ಎಲ್ಲ ಮನೆಯಲ್ಲಿ ಕೂತೇ ಕೆಲಸ ಮಾಡುವಂಥದ್ದು. ಅಂದ್ರೆ ಮುಂದೆ ಯಾವ ಉದ್ಯಮಗಳಿಗೆ ಭವಿಷ್ಯವಿದೆ ಅಂತ ನಿಮಗೆ ಅನಿಸ್ತದೆ? ಈಗ ನೆಕ್ಸ್ಟಿಗೆ ಈಗ ಪ್ರಾಡಕ್ಟ್ ಮಾಡುವಂಥದ್ದು ದೊಡ್ಡ ಸ್ಕೇಲ್ಗೆ ಹೋಗ್ಬೇಕಾಗ್ತದೆ. ಹೌದು. ಈಗ ಯಾವುದಾದ್ರು ಮಾಡುವಂಥದ್ದು ದೊಡ್ಡ ದೊಡ್ಡ ಕಂಪನಿ ತಗೊಳ್ತದೆ. ಈಗ ನಾವು ಸರ್ವಿಸ್ ಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಅವರಿಗೆ ಅವಕಾಶಗಳು ಹೆಚ್ಚಿರ್ಬೋದು. ಹೌದು, ಅಂತ ಆ ಇಂಡಸ್ಟ್ರಿಗೆಲ್ಲ ಸ್ವಲ್ಪ ಇರ್ಬೋದು. ಮತ್ತೆ ನಮ್ದು ಇಲ್ಲಿ ಕರಾವಳಿ ಇದಾದ ಕಾರಣ ಈ ಫಿಶ್ಗೆ ಸಂಬಂಧಪಟ್ಟಂಥದ್ದು ಮೀನುಗಾರಿಕೆ ಅದಕ್ಕೆ ಬೇಕಾದ ಏನಾದರೂ ಮತ್ತೆ ಅದೊಂದು ಉದ್ಯಮಕ್ಕೆ ಇಲ್ಲಿ ಪೂರಕ ಅವಕಾಶಗಳು ಸಿಗಬಹುದು. MD ಪೂಜಾರಿ ಅವರು ಬಹಳ ವಿಚಾರಗಳನ್ನು ಹೇಳಿದ್ರಿ ಸರ್. ತಾವು ಸರ್ಕಾರದಿಂದ ಉದ್ಯಮ ನಡೆಸಲು ಯಾವ ರೀತಿ ಅಂತ ಹೇಳಿದ್ರು ಕೂಡ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ, ಬಹಳ ಅತ್ಯುತ್ತಮ ವಿಚಾರಗಳು. ಅದರಲ್ಲಿ ಒಂದು ನಾನು ನಿಮಗೆ ಹೇಳಲಿಕ್ಕೆ ಮರ್ತೋದೆ, ನಮ್ಮದು ಆ್ಯಕ್ಚುಲಿ ಅದು ಕೂಡ ಒಂದು ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ತಿಳಿಸುವಂಥದ್ದು. ಈಗ ಇಲ್ಲಿ ನಮಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ನಿಂದ ಮಕ್ಕಳೆಲ್ಲ ಇದ್ದಾರೆ, ಬಟ್ ಆ ಮಕ್ಕಳಿಗೆ ಇಲ್ಲಿ ಬಂದು ಈಗ ಅಪ್ರೆಂಟಿಸ್ಸಿಗೆ ಬರ್ತಾರೆ ಅಥವಾ ಟ್ರೈನಿಂಗ್ಗೆ ಬರ್ತಾರೆ. ಇವತ್ತು ಸಂಜೆನೇ ನಮಗೆ ಒಬ್ಬರು ಬೆಳ್ತಂಗಡಿ ITIಯಿಂದ ಫೋನ್ ಮಾಡಿದ್ರು JTO ಅವರು. ಅಂದರೆ ಅವ್ರ ಹತ್ರ ಒಂದು 15 ಮಕ್ಕಳಿದ್ದಾರೆ. ಅವರಿಗೆ ಒಂದು ಇದು ಆನ್ ಜಾಬ್ ಟ್ರೈನಿಂಗ್ OJT ಬೇಕಿತ್ತು. ಬಟ್ ಅವರಿಗೆ ಪ್ರಾಬ್ಲಮ್ ಹೇಗೆ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಬಂದು ಇಲ್ಲಿ ನಿಲ್ಲಿಕ್ಕೆ ಪ್ರಾಬ್ಲಮ್. ಇಲ್ಲಿ ಒಂದು ಮೆನ್ಸ್ ಮತ್ತು ವುಮೆನ್ಸ್ ಒಂದು ಹಾಸ್ಟೆಲ್ ಇದ್ದು ತುಂಬಾ ಅಗತ್ಯ ಇದೆ. ಯಾಕಂದ್ರೆ ಆ ಮಕ್ಕಳಿಗೆ ಇಲ್ಲಿ ಬಂದು ಟ್ರೈನಿಂಗ್ ಮಾಡುವಾಗ ಅವರಿಗೆ ಏನು ಅರ್ನ್ ಮಾಡ್ಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಅವರಿಗೆ ಇಲ್ಲಿ ಒಂದು ನಿಮಗೆ 1000 ಗಟ್ಟಲೆ ಕೊಟ್ಟು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ತುಂಬಾ ಕಷ್ಟ. ಸೊ ಒಂದು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದ ಪಕ್ಕದಲ್ಲಿ ಅಥವಾ ಅದಕ್ಕೆ ತಾಗಿಕೊಂಡೆ ಅಥವಾ ನಿಯರ್ ಬೈ ಏನಾದರೂ ಒಂದು ಹಾಸ್ಟೆಲ್ ಥರ ಸರ್ಕಾರ ಮಟ್ಟದಲ್ಲಿ ಏನಾದರೂ ಒಂದು ವರ್ಕಿಂಗ್ ವುಮೆನ್ ಆರ್ ವರ್ಕಿಂಗ್ ಮೆನ್ ಒಂದು ಹಾಸ್ಟೆಲ್ ಥರ ಮಾಡಿದರೆ ಅದು ನಮ್ಮ ಇಂಡಸ್ಟ್ರಿ ಇದಕ್ಕೆ ಡೆವಲಪ್ಮೆಂಟಿಗೆ ಮತ್ತು ಎಲ್ಲದಕ್ಕೂ ಕೂಡ ಈ ಮಕ್ಕಳಿಗೆ ಟ್ರೈನಿಂಗ್ ಬರುವವರಿಗೆ ಕೂಡ ತುಂಬಾನೇ ಉತ್ತಮ. ಒಳ್ಳೆ ಸಲಹೆ ಇದು. ಅಂದ್ರೆ ಇಲ್ಲಿ ಯಾವುದು ಕೂಡ ಇಲ್ಲ. ಇಲ್ಲಿ ಬೈಕಂಪಾಡಿಯಲ್ಲಿ ಇಲ್ಲ. ಬೈಕಂಪಾಡಿಯಲ್ಲಿ ಒಳ್ಳೆ ಬೈಕಂಪಾಡಿ ಅಂತಲ್ಲ, ಈಗ ವರ್ಕಿಂಗ್ ಹಾಸ್ಟೆಲ್ ಅಂತ ಹೇಳಿದ್ರೆ ಅಂದ್ರೆ ಈ ಕಾನ್ಸೆಪ್ಟ್ ಇದು ಇಲ್ಲ ಈ ಬೆಲ್ಟ್ ಅಲ್ಲಿ. ಹೌದು, ಸಂಬಂಧಪಟ್ಟವರು ಅಂದ್ರೆ ಅಧಿಕಾರದಲ್ಲಿರುವವರು. ಹೌದು, ಅದಕ್ಕೆ ಏನಾದರೂ ಕೇಳಿದ್ರೆ ಖಂಡಿತವಾಗಿಯೂ ನಮಗೆ ನಮ್ಮ ದೊಡ್ಡ ಮಟ್ಟದ ಅದೊಂದು ಚಿಂತನೆ. ಅದು ಬೈಕಂಪಾಡಿ ಏರಿಯಾದಲ್ಲಿ ಮಾಡಿದ್ರೆ ತುಂಬಾ ಅದಕ್ಕೆ ಜನ ಬರ್ತಾರೆ, ಸ್ಪಂದನೆ ಕೊಡ್ತಾರೆ. ಮಾಧ್ಯಮದ ಮೂಲಕ ಒಳ್ಳೆ ವಿಚಾರವನ್ನು ಹೇಳಿದ್ರಿ. ಯಾಕಂದ್ರೆ ನೀವು ಹೇಳಿದಾಗೆ ಬರ್ಲಿಕ್ಕೆ ತಯಾರಿದ್ದಾರೆ. ಗ್ರಾಮೀಣ ಪರಿಸರ ಅಂದ್ರೆ ಪುತ್ತೂರು ಆ ಕಡೆಯಿಂದೆಲ್ಲ ಬೆಳ್ತಂಗಡಿ ಕಡೆಯಿಂದ ಬೆಳ್ತಂಗಡಿಯಿಂದ ಅವರು ಫೋನ್ ಮಾಡಿದ್ರು. ಅವರಿಗೆ ಮಕ್ಕಳಿಗೆ
ಫುಡ್ದು ಮತ್ತು ಅಕಾಮಡೇಷನ್ ಏನು ಮಾಡೋದಪ್ಪ ಅಂತ ಅದಕ್ಕೆ ಹೋಗಿ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಮಕ್ಕಳು ಬರಲಿಕ್ಕೆ ರೆಡಿ ಇದ್ದಾರೆ. ಸೊ ಅವರಿಗೆ ಅಂಥ ಒಂದು ಮಕ್ಕಳಿಗೆ ಟ್ರೈನಿಂಗ್ ಕೊಡುವಾಗ ಈಗ ನಮ್ಮ ಸರ್ಕಾರದಲ್ಲಿ ಈಗ ಸ್ಕಿಲ್ ಡೆವಲಪ್ಮೆಂಟ್ ಇದೆಲ್ಲ ಪ್ರೋಗ್ರಾಮ್ ಇದೆ. ಅಂತ ಇದರಲ್ಲಿ ಏನಾದರೂ ಇದಕ್ಕೆ ಕೂಡ ಏನಾದರೂ ಅವಕಾಶ ಇದ್ದರೆ, ಅಂದರೆ ಒಂದು ಈ ಏರಿಯಾದಲ್ಲಿ ಒಂದು ಹಾಸ್ಟೆಲ್ ಒಂದು ವರ್ಕಿಂಗ್ ನಾಮಿನಲ್ ಫೀಸ್ ತಕೊಂಡು ಮಾಡುವಂಥದ್ದು. ಹೌದು, ನಾಮಿನಲ್ ಫೀಸ್ ಮಾಡಿ ಅದಕ್ಕೆ ಬೇಕಾದಷ್ಟು ಲ್ಯಾಂಡ್ ನಮ್ಮ APMC ಅಲ್ಲಿ ಇದೆ ಸರ್. APMC ಅಲ್ಲಿ ತುಂಬಾ ಲ್ಯಾಂಡ್ ಇದೆ. ಅಲ್ಲೇ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ ಹಾಸ್ಟೆಲ್ ತಯಾರು ಮಾಡಿದ್ರೆ ಅಲ್ಲಿ ನಮ್ಮ ಕಾರ್ಮಿಕರ ಸಮಸ್ಯೆನೂ ಸಾಲ್ವ್ ಆಗ್ತದೆ, ನಮಗೂ ಲೇಬರ್ ಪ್ರಾಬ್ಲಮ್ ಸಾಲ್ವ್. ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರ ಬಳಿ ಎಲ್ಲ ಮಾಹಿತಿಗಳಿದೆ, ಏನೇನಿದೆ, ಏನೇನು ಮಾಡಬಹುದು ಎನ್ನುವುದು. ಅಂದ್ರೆ ಇಚ್ಛಾಶಕ್ತಿ ಬೇಕು ಮಾಡುವವರಿಗೆ, ಇಚ್ಛಾಶಕ್ತಿ ಬೇಕು. ನೀವು ಕೇಳ್ತಾ ಇದ್ದೀರಾ, ನೀವು ಹೇಳ್ತಾ ಇದ್ದೀರಾ ಇಂಥ ವ್ಯವಸ್ಥೆಗಳನ್ನು ಮಾಡಿ ಅಂತ. ಇಚ್ಛಾಶಕ್ತಿಯಿಂದ ಮುಂದೆ ಬಂದು ಮಾಡಿದರೆ ನಮ್ಮ ಜಿಲ್ಲೆಗೆ, ಅದು ವಿಶೇಷವಾಗಿ ಮಂಗಳೂರು ಪ್ರದೇಶಕ್ಕೆ, ನಮ್ಮ ಜಿಲ್ಲೆಗೆ ಅಂತ ಇಟ್ಕೊಳ್ಳೋಣ, ಒಳ್ಳೆಯ ಒಂದು ಅವಕಾಶಗಳು ಆಗ್ಬೋದು ಅಂತ ಇವರು ನಮ್ಮ ಮಾತುಕತೆಯನ್ನು ಮುಂದುವರಿಸಿ MD ಪೂಜಾರಿ ಅವರೇ ಕಾರ್ಯಕ್ರಮ ಮುಗಿಸುವಂಥ ಹೊತ್ತು ಉದ್ಯಮಶೀಲತೆ ಆಸಕ್ತರಿಗೆ ನಿಮ್ಮ ಸಲಹೆಗಳನ್ನು ಏನು ಹೇಳ್ತೀರಿ ಸರ್? ಏನು ಸಲಹೆ ಕೊಡ್ತೀರಾ? ಸಮಸ್ಯೆಗಳಿದೆ, ಹೌದು, ಸಲಹೆಗಳೇನು ಅಂತ? ಸಲಹೆಗಳು ಇಷ್ಟೇ. ಈಗ ಯಾರು ಕೂಡ ಒಂದು ಹೊಸ ಉದ್ಯಮ ಸ್ಥಾಪನೆ ಮಾಡಬೇಕು ಅಂತಿದ್ರೆ, ಈಗ ನೀವು ಹೇಳಿದರೆ ಅದು ಶೂನ್ಯ ಬಂಡವಾಳದಲ್ಲಿ ಮಾಡ್ಬೋದಾ ಅಂತೇಳಿ, ಅದು ಆಗುವಂಥ ವಿಚಾರ ಅಲ್ಲ ಅದು. ಎರಡನೇದು ಹೇಗೆ ಅಂತ ಹೇಳಿದ್ರೆ, ಯಾರು ಕೂಡ ಒಂದು ಉದ್ಯಮ ಸ್ಟಾರ್ಟ್ ಮಾಡೋದಾದರೆ ಅವನಂತರ ಕಡಿಮೆ ಪಕ್ಷ ಒಂದು 2 ವರ್ಷ ಆದರೂ ಅವನಿಗೆ, ನಾನು ಆವಾಗ ಹೇಳಿದಾಗೆ, ಅಂದರೆ ಅವನು ತಡ್ಕೊಳ್ಳುವಷ್ಟು, ಅಂದರೆ ಆ ಟೈಮ್ ಅವನ ಫಿನಾನ್ಷಿಯಲ್ ಅಬ್ಲಿಗೇಷನನ್ನು ಅವನು ಫುಲ್ಫಿಲ್ ಮಾಡುವಷ್ಟು ಅವನ ಹತ್ರ ಒಂದು ಕೆಪಾಸಿಟಿ ಬೇಕಾಗ್ತದೆ ಒಂದು. ಮತ್ತು ನೆಕ್ಸ್ಟ್ ಈಗ ಯಾರು ಉದ್ಯಮ ಸ್ಟಾರ್ಟ್ ಮಾಡೋದಾದರೂ ಕೂಡ ಲೇಬರ್ ಓರಿಯೆಂಟ್, ಅಂದರೆ ಜನರು ಜಾಸ್ತಿ ಇರುವಂಥ ಉದ್ಯಮ ಸ್ಟಾರ್ಟ್ ಮಾಡಿದರೆ ಅದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾಕಂದರೆ ಅದು ಕೂಡ ಜನರು ಅಂತ ಹೇಳಿದ್ರೆ ಈ ಫೀಲ್ಡ್ ಏನು ಹೇಳ್ತಾರೆ ಅದಕ್ಕೆ ಬ್ಲೂ ಕಲರ್ ಜಾಬ್ ಅಂತ ಹೇಳ್ತಾರೆ. ಈ ಬ್ಲೂ ಕಲರ್ ಜಾಬ್ಗೆ ಈಗ ಇನ್ನು ಎಲ್ಲ, ಯಾಕಂದರೆ ನಿಮ್ಗೆ ಗೊತ್ತು, ಈಗ ಎಲ್ರಿಗೂ ಕೂಡ 1 ಅಥವಾ 2 ಮಕ್ಕಳಿರೋದು, ಅವರು ಎಲ್ಲರೂ ಕೂಡ ಹೈಯರ್ ಎಜುಕೇಷನ್, ಪೋಸ್ಟ್ ಗ್ರಾಜುಯೇಷನ್ ಇದೆಲ್ಲ ಮಾಡ್ತಾರೆ. ಈಗ ಈ ಲೆವೆಲ್ಗೆ ಫೀಲ್ಡಲ್ಲಿ ಕೆಲಸ ಮಾಡುವವರಿಗೆ ವೆಲ್ಡರು, ಫಿಟ್ಟರು ಅಂಥವ್ರು ತುಂಬಾ ITI ಮಾಡುವ ಸಂಖ್ಯೆ ತುಂಬಾ ಭಾಳ ಕಡಿಮೆ ಇದೆ. ಮುಂದಿನ ದಿನದಲ್ಲಿ ಈ ಫೀಲ್ಡ್ ವರ್ಕಿಗೆ ಒಂದು ಸ್ವಲ್ಪ ಚಿಕ್ಕ ಸಮಸ್ಯೆ ಇದೆ. ಅಂದರೆ ಲೇಬರ್ ಓರಿಯೆಂಟೆಡ್ ಜಾಬು, ಪ್ಯೂರ್ ಲೇಬರ್ ಓರಿಯೆಂಟೆಡ್ ಜಾಬ್ ಆಗಿದ್ದರೆ, ಸೊ ಅದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೋಬೇಕು. ಯಾವ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಾದರೆ ಹೇಗೆ ಅಂತೇಳಿ. ಇನ್ನೊಂದು ಹೇಗೆ ಅಂತ ಹೇಳಿದರೆ, ಅವರಿಗೆ ಸಪೋಸ್ ಲೋನ್ ಮಾಡೋದಾದರೆ ಕೂಡ ಅವರ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಲೋನು ಎಷ್ಟು ಮಾಡಬೇಕು ಅನ್ನುವಂಥದ್ದು. ಈಗ ಅವರ ಒಬ್ಬರಿಗೆ ಒಂದೊಂದು ಸಾಧಾರಣ ಒಂದು ಬಿಸ್ನೆಸ್ಸಲ್ಲಿ ಒಂದಿಷ್ಟು ಕೆಪಾಸಿಟಿ ಅಂತ ಇರುತ್ತೆ ಲೋನ್ ಮಾಡುವಂಥದ್ದು. ಈಗ ಅದಕ್ಕಿಂತ ತುಂಬಾ ಜಾಸ್ತಿ ಲೋನ್ ಮಾಡಿದರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅವನ ಈ ಇನಿಷಿಯಲ್ ಸ್ಟೇಜಿನಲ್ಲಿ ಅವನಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದನ್ನು ಕೂಡ ನೋಡಬೇಕು. ಎರಡನೇದು ಅವನು ಹೇಗೆ ಅಂತ ಹೇಳಿದರೆ, ಈಗ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡುವಾಗ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅವನು. ಅದು ಭಾಳ ಮುಖ್ಯವಾದ. ಹೌದು, ಅವರು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಅವನು ಸ್ಥಾಪನೆ ಮಾಡಿದಂಥ ಉದ್ಯೋಗ ಎಷ್ಟು ಮಾರ್ಕೆಟಲ್ಲಿ ಎಷ್ಟು ಸಕ್ಸಸ್ ಆಗ್ತದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಯಾಕಂದರೆ ಈಗ ನಾನು ಕೂಡ ನನ್ನ ಉದ್ಯಮ ಸ್ಟಾರ್ಟ್ ಮಾಡುವಾಗ ನಾನು ಕೇವಲ ಒಂದು 50,000 ರೂಪಾಯಿ ಬಂಡವಾಳ ಇಟ್ಕೊಂಡು ನಾನು ಇದು ಮಾಡಿದೆ. ಅಂದರೆ ಅದು ನಮಗೆ ಆಗ್ತದಾ ಇಲ್ವ ಅಂತ. ಈಗ ನಿಮ್ಗೆ ಗೊತ್ತೊಂದು ಡಾಕ್ಟರ್ನವರು ಒಂದು ಇಂಜೆಕ್ಷನ್ ಕೊಡುವಾಗ ಅವರೊಂದು ಚಿಕ್ಕ ಇಂಜೆಕ್ಷನ್ ಒಮ್ಮೆ ಕೊಡ್ತಾರೆ, ಅಂದರೆ ಅವನಿಗೆ ಎಲರ್ಜಿ ಆಗ್ತದ ಅಂತ ಹೇಳಿ ನೋಡ್ತಾರೆ. ಅಂದರೆ ಅವನಿಗೆ ಏನು ಆಗೋದಿಲ್ಲ ಅಂತಿದ್ರೆ ಮತ್ತೆ ಸರಿ ದೊಡ್ಡ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಅವರಿಗೆ. ಅಂದರೆ ನಾವು ಸ್ಟಾರ್ಟ್ ಮಾಡುವಂಥ ಉದ್ಯಮ ಮಾರ್ಕೆಟಲ್ಲಿ ಅದು ಎಷ್ಟು ಸಕ್ಸಸ್ ಆಗ್ತದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲದಿದ್ದರೆ ಇವನು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾಳೆ ಏನಾದರೂ ಅವನಿಗೆ ಸಕ್ಸಸ್ ಆಗಿಲ್ಲ ಅಂತಂದರೆ ಅವನಿಗೆ ಅವಾಗ ಜೀವನದಲ್ಲಿ ತುಂಬಾ ಒಂದು ನಿರಾಶೆ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ಮುಂದೆ ಹೋಗಬೇಕು, ಸ್ವಲ್ಪನೇ ಅವನು ಮಾಡಬೇಕು. ಆನಂತರ ಇದರಲ್ಲಿ ಅವನಿಗೆ ಸಿಕ್ಕಿದಂಥ ಇದನ್ನೇ ಅದರಲ್ಲಿ ಏನು ಅವನು ಇನ್ಕಮ್ ಬರುತ್ತೆ ಅದೇ ಇದರಲ್ಲಿ ಅವನು ಬೆಳೆದುಕೊಂಡು ಹೋದರೆ ಹೌದು. ದೊಡ್ಡ ಮಟ್ಟದ ಲೋನ್ ಮಾಡಬಾರ್ದು ಅಂತೀನಿ. ಯಾಕಂದರೆ ಅವನಿಗೆ ಸಕ್ಸಸ್ ಆದರೆ ತೊಂದರೆ ಇಲ್ಲ, ಈಗ ಸಕ್ಸಸ್ ಆಗಿಲ್ಲ ಅಂದರೆ ಅವನಿಗೆ ತುಂಬಾ ಬೇಜಾರಾಗ್ಬೋದು ಮತ್ತೆ ಅವನು. ಆನಂತರ ನಿಮ್ಮ ಹೇಳಿ ಸರ್, ಇವರ ಮಾತನ್ನು ಸ್ವಲ್ಪ ಮುಂದುವರಿಸ್ತಾ, ಸರಿ, ನಾವು ಹೊಸ ಉದ್ಯಮವನ್ನು ಶುರು ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಗುರಿ ಇರಬೇಕು. ಖಂಡಿತ ಮೊದಲು. ಆಮೇಲೆ ನಮ್ಮಲ್ಲಿ ಒಂದು ಗುರಿ ಇದ್ದು ಅದರ ಜೊತೆಗೆ ನಮ್ಮಲ್ಲಿ ಹಾನೆಸ್ಟಿ ಇರಬೇಕು. ಬಹಳ. ಆಮೇಲೆ
ಅದನ್ನು ಕ್ಲಪ್ತ ಸಮಯಕ್ಕೆ ನಾವು ಬ್ಯಾಂಕಿಂದ ಎಷ್ಟು ಸಹ ಸಾಲ ತಗೊಂಡ್ರು ಅದನ್ನು ಆ ದುಡ್ಡು 10 ಜನ ಅಲ್ಲಿ ಇಟ್ಟ ದುಡ್ಡು ನಾವು ತಗೊಂಡದ್ದು ಅದನ್ನು ನಾವು ಬ್ಯಾಂಕಿಗೆ ಕ್ಲಪ್ತ ಸಮಯದಲ್ಲಿ ಅದನ್ನು ಹಿಂದೆ ಕೊಡುವಂತ ಒಂದು ಬದ್ಧತೆ ಛಲನೂ ಇರಬೇಕು, ಬದ್ಧತೆ ಇರಬೇಕು. ಹೌದು, ಛಲ ಇರಬೇಕು. 3 ನಾವು ಜೊತೆಗೂಡಿಸಿ ಸರಿ ಒಳ್ಳೆಯ ರೀತಿಯ ನಮ್ಮ ಉತ್ಪಾದನೆಯನ್ನು ಮಾಡಿ ಯಾವುದೇ ಅದರಲ್ಲಿ ಉತ್ಪಾದನೆಯಲ್ಲಿ ರಾಜಿ ಮಾಡದೆ ಸರಿ ಅಂತೇಳಿದ್ರೆ ಕಾಂಪಿಟಿಷನ್ ಅಂತೇಳಿ ನಾವು ಅದಕ್ಕೆ ಕಳಪೆ ಗುಣಮಟ್ಟದ ಮಾಡದೆ ಒಳ್ಳೆಯ ಗುಣಮಟ್ಟದಿಂದ ನಾವು ವಸ್ತು ತಯಾರು ಮಾಡಿ ಸರಿ ಕೊಟ್ರೆ ನಮ್ಮ ಉದ್ಯಮ ಯಾವತ್ತೂ ನಷ್ಟದಲ್ಲಿ ಹೋಗೋದಿಲ್ಲ. ಅಂದ್ರೆ ಕಳಪೆ ಗುಣಮಟ್ಟದ್ದು ಒಂದು ಬಾರಿ ಹೋಗ್ಬೋದು, ಮುಂದಿನ ಬಾರಿ ಯಾರು ದುಡ್ಡು ಮಾಡ್ಬೋದು ನಾವು ಅಷ್ಟೇ. ಹೌದು, ಅಷ್ಟೇ. ಆನಂದ್ರು ಏನಾದರೂ ತಮ್ಮ ಅನುಭವದ ಮೇಲೆ ಏನು ಸಲಹೆಗಳನ್ನು ಕೊಡ್ತೀರಿ? ಬಹಳಷ್ಟು ಯುವಕರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಉದ್ಯಮಗಳಾಗಬೇಕು ಅನ್ನೋ ಆಸಕ್ತಿ ಅವರಿಗೆ ಇರ್ತದೆ. ನಿಮ್ದು ಏನು ಸಲಹೆ? ನೋಡಿ, ಈಗ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗ ಅಧ್ಯಕ್ಷರು ಹೇಳಿದಾಗೆ ಅವು ಈಗಿನ ಹುಡುಗರು ಏನಂದ್ರೆ ಒಂದೇ ಸಲ ಈಗ ಉಪಾಧ್ಯಕ್ಷರು ಹುಡುಗ ಹೇಳಿದರು, ಹೌದು, ಒಂದು ಲಿಮಿಟೇಷನ್ ಇರಬೇಕಂತೇಳಿ. ನಮ್ಮದೊಂದು ಯಾವ ಒಂದು ಈಗ ಒಂದು ಯಾವುದಾದ್ರೂ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡುವಾಗ ನಮಗೆ ಆ ಕೆಪಾಸಿಟಿಯಲ್ಲಿ ಮಾರ್ಕೆಟ್ ನೋಡ್ಕೊಂಡು ಮಾಡಿದ್ರೆ ಅದು ಇದಾಗ್ತದೆ. ಒಂದೇ ಸಲ ಮಾಡೋದಕ್ಕಿಂತ ಹಂತವಾಗಿ ಮಾಡ್ಕೊಂಡು ಈಗ ನಾವು ಕೂಡ ಅದೇ ನಾವೀಗ 32 ವರ್ಷ ತಗೊಂಡಿದ್ದೇವೆ ಈಗ ಇಂಡಸ್ಟ್ರಿಯಲ್ಲಿ. ನಾವು ಸ್ಲೋಲಿಯಾಗಿ ಹಂತವಾಗಿ ನಮಗೆ ಏನು ಬ್ಯಾಕ್ಗ್ರೌಂಡ್ ಏನು ಇಲ್ಲದೆ ಮಾಡುವಂಥದ್ದು ಮಾಡಿದ ಅದು ಸಕ್ಸಸ್ 100% ಆಗ್ತದೆ. ಅದರಲ್ಲಿ ಬಿಸ್ನೆಸ್ ನಿಮಗೆ ಒಂದು ಸಲ ಸಕ್ಸಸ್ ಆಯ್ತು ಅಂತ ಹೇಳಿದರೆ ಮತ್ತೆ ಪಾಸ್ ಆಗ್ತದೆ. ಒಂದು ಘಟ್ಟಕ್ಕೆ ತಲುಪಿದ್ರೆ ಅದೇ ಅಧ್ಯಕ್ಷರು ಹೇಳಿದಾಗೆ ಅದು ಕ್ವಾಲಿಟಿ ಮೇಂಟೈನ್ ಮೈನ್. ಯಾವುದೇ ಇಂಡಸ್ಟ್ರಿ ಮಾಡಲಿಬೇಕು, ಸರ್ವಿಸ್ ಮಾಡಲಿ ಅಲ್ಲ ಪ್ರೊಡಕ್ಷನ್, ರಿಟೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಗೇನ್ ಮಾಡಬಹುದು. ಈಗ ಬ್ಯಾಂಕ್ ಅಂದ್ರೆ ಈಗ ನಿಮಗೆ ಲೋನ್ ಬ್ಯಾಂಕ್ ಕೊಡ್ತದೆ, ಮೊದಲಿನಷ್ಟು ಇದಿಲ್ಲ. ಈಗ ಬ್ಯಾಂಕ್ನಲ್ಲಿ ಸ್ವಲ್ಪ ಈಸಿಯಲ್ಲಿ ಲೋನ್ ಸಿಗ್ತದೆ. ಹೌದು, ಹುಡುಗ ಈಗ ಇಂಟ್ರೆಸ್ಟ್ ಇದ್ರೆ ಲೋನ್ ಎಲ್ಲ ಮಾಡಿಕೊಂಡು ಇಂಡಸ್ಟ್ರಿ ನಡೆಸಬಹುದು. ಈಗ ನಮ್ಮ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ನಮ್ಮ ಜನಧ್ವನಿ ಕಾರ್ಯಕ್ರಮದಲ್ಲಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ನಾವು ಮಾತುಕತೆ ನಡೆಸಿದ್ದೇವೆ. ಜೊತೆಗೆ ಕೆಲವು ಸಮಸ್ಯೆಗಳು, ಯಾವ ರೀತಿ ಸರ್ಕಾರ ಸ್ಪಂದಿಸಬೇಕು ಅನ್ನೋ ವಿಚಾರಗಳನ್ನು ಹೇಳಿದ್ದೇವೆ. ಹಾಗೆ ಅಧ್ಯಕ್ಷರಾದ ಪಡಿಯಾರ್ ಅವರೇ, ಕಾರ್ಯಕ್ರಮದ ಈ ಒಂದು ಕೊನೆಯ ಒಂದು ಪ್ರಶ್ನೆ ಅಂದರೆ ಕೆನರಾ ಕೈಗಾರಿಕಾ ಸಂಘದ ಮುಂದಿನ ಯೋಜನೆಗಳು ಏನು ಇಟ್ಕೊಂಡಿದ್ದೀರಿ? ನಮ್ಮ ಸಂಘದ ಮುಂದಿನ ಯೋಜನೆ ಅಂತೇಳಿದರೆ ನಮ್ಮ ಇಡೀ ಕೈಗಾರಿಕಾ ಪ್ರದೇಶಕ್ಕೆ ಒಂದು UGD ಹಾಕಿಸಬೇಕು. ನಮ್ಮಲ್ಲಿ UGD ವ್ಯವಸ್ಥೆ ಇಲ್ಲ. ಅದೇ ರೀತಿ ಅಂಡರ್ಗ್ರೌಂಡ್ ಕೇಬಲ್ ವ್ಯವಸ್ಥೆನೂ ಆಗಬೇಕು. ಸರಿ. ಮತ್ತು ಎಲ್ಲ ನಮ್ಮ ಒಳಗಿನ ರಸ್ತೆ ಆಗಲಿ ಅಥವಾ ನಮ್ಮ ನೀರು ಹೋಗುವಂಥ ಚರಂಡಿಗಳಾಗಲಿ ಎಲ್ಲ ಒಂದು ಸುಸ್ಥಿತಿಯಲ್ಲಿ ಇಡಿಸಬೇಕು. ಅದಕ್ಕೆ ಏನಾಗಬೇಕಂತೇಳಿದರೆ ನಮಗೆ ಈಗ SIR ಅಂತೇಳಿದರೆ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್. ಈಗ ಸರ್ಕಾರ ಮೊನ್ನೆ ಲಾಸ್ಟ್ ಬಜೆಟಲ್ಲಿ ಅದನ್ನು ಮಾಡಿದ್ದಾರೆ. ಸೊ ವಿಶೇಷ ಹೂಡಿಕೆ ತಾಣ ಅಂತೇಳಿ ಅದನ್ನು ನಮ್ಮ ಇಲ್ಲಿಗೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದು ಆದರೆ ನಾವು ಏನು ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ತೇವೆ, SS ಅಂತ ಹೇಳ್ತೇವೆ, ನಮ್ಮ ಸ್ವಯಂ ಘೋಷಿತ ಆಸ್ತಿ ತೆರಿಗೆ, ಅದನ್ನು ನಮ್ಮ ಇಲ್ಲಿ KDBಗೆ ಕಟ್ಟಿ ಆ ಒಂದು ಮಂಡಳಿ ರಚನೆ ಆಗ್ತದೆ. ಅದರಿಂದ 70% ದುಡ್ಡು ನಮ್ಮ ಏರಿಯಾಕ್ಕೆ ಖರ್ಚಾಗ್ತದೆ. ಇವಾಗ ನಾವು ಅಂದಾಜು ಒಂದು 4 ಕೋಟಿ ರೂಪಾಯಿ ನಾವು ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ ಕಾರ್ಪೊರೇಷನ್ಗೆ. ಆದರೆ ಕಾರ್ಪೊರೇಷನ್ನವರು ನಮಗೆ 1 ಪೈಸೆನೂ ಕೆಲಸ ಮಾಡ್ತಾ ಇಲ್ಲ. ಒಂದೇ 1 ರೂಪಾಯಿದು ನಮ್ಮಲ್ಲಿ ಒಂದು ರಸ್ತೆಗಾಗಲಿ ಅಥವಾ ಚರಂಡಿಗಾಗಲಿ ಅವರು ಒಂದು ಏನು ನಮಗೆ ಸ್ಪಂದಿಸ್ತಾ ಇಲ್ಲ. ಅದೇ ನಮಗೆ SIR ಆದರೆ ನಮ್ಮ ರಸ್ತೆ ನಮ್ಮ ದುಡ್ಡಲ್ಲಿ 70% ದುಡ್ಡು ನಮ್ಮ ಏರಿಯಾಕ್ಕೆ ಖರ್ಚಾಗ್ತದೆ. ಅದು ಒಂದು. ಇನ್ನೊಂದು, ನಾವು ನಾಡಿದ್ದು ಏಪ್ರಿಲಲ್ಲಿ ಒಂದು ದೊಡ್ಡ ಒಂದು ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಮಾಡ್ಬೇಕಂತ ಹೇಳಿದ್ದೇವೆ. ಸೊ ಅದರ ಉದ್ದೇಶ ಅಂತ ಹೇಳಿದ್ರೆ ಹೊಸ ಮಿಷನ್ಗಳು ಆವಿಷ್ಕಾರಗಳು ಬಂದಿದೆ. ಈಗ ಇಲ್ಲಿ ಇರುವಂತ ಎಲ್ರಿಗೂ ಎಲ್ಲ ಮಿಷನ್ ಬಂದದ್ದು ಗೊತ್ತಿರುವುದಿಲ್ಲ, ಅದರ ತಿಳುವಳಿಕೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಏನು ಪ್ರಾಡಕ್ಟ್ ಆಗ್ತದೆ ಅಂತೇಳಿ ಅದು ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ. ಹಾಗೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂಥವರು ಆ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಬೇಕು. ಮತ್ತೆ ಅದರಿಂದ ನಮ್ಮಲ್ಲಿ ಬಂದು ಎಲ್ರಿಗೂ ಗೊತ್ತಾಗಬೇಕು, ಹೊರಗಿನವರಿಗೂ. ಈಗ ಬೆಂಗಳೂರಿನವರಾಗಲಿ, ಬೆಳಗಾಂ ಆಗಲಿ, ಹುಬ್ಳಿ ಆಗಲಿ ಅಥವಾ ಇನ್ನಿತರ ರಾಜ್ಯಗಳು, ಎಲ್ರಿಗೂ ನಮ್ಮಲ್ಲಿ ಏನು ಉತ್ಪಾದನೆ ಆಗ್ತದೆ ಇಲ್ಲಿ, ಮತ್ತೆ ನಮ್ಮವರಿಗೂ ಏನೆಲ್ಲ ಹೊಸ
ಮಿಷನರಿಗಳು ಇದೆ ನಮ್ಮ ಕಾರ್ಖಾನೆಗಳನ್ನು ಆಟೋಮೈಸೇಷನ್ ಮಾಡಲಿಕ್ಕೆ. ಓಹೋ, ಇವತ್ತು ನಾವು ಅದನ್ನು ಉನ್ನತೀಕರಣ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಹೌದು, ನಮ್ಮ ಕಾರ್ಖಾನೆಯನ್ನು ನಾವು ಉನ್ನತೀಕರಣಗೊಳಿಸಬೇಕು. ಹೌದು ಹೌದು, ಆಟೋಮೆಟಿಕ್ ಮಿಷನ್ ಆಟೋಮೇಷನ್ ಸಿಸ್ಟಮ್ ತಂದು. ಸೊ ಅವಾಗ ನಮ್ಗೆ ಏನಾಗ್ತದೆ, ಲೇಬರ್ ಇದ್ದ ಲೇಬರಲ್ಲಿ ಜಾಸ್ತಿ ಕೆಲಸ ಮತ್ತೆ ಅಂದರೆ ಬಹಳಷ್ಟು ವಿಚಾರಗಳು ನಿಮ್ಮ ಇದರಲ್ಲಿ. ಮತ್ತೆ ಇನ್ನೊಂದು ನಮ್ಮ ಜೆಸ್ಕೋಲ್ಯಾಂಡ್, ಇಲ್ಲಿ ಜೆಸ್ಕೋಲ್ಯಾಂಡ್ ಜಯಪ್ರಕಾಶ್ ಸ್ಟೀಲ್ ಅಂತೇಳಿ ಮೊದಲು ಅದು 40 ವರ್ಷ ಮೊದಲು ಅವರಿಗೆ ಅಲಾಟ್ ಮಾಡಿದ್ರು. ಸರಿ, ಸುಮಾರು ಒಂದು 1500 ಎಕರೆ ಜಾಗ. ಓಹೋ, ಆ ಜಾಗ ಸರ್ಕಾರ ನಮ್ಗೆಲ್ಲ ಆದ್ರೆ, ನಮ್ಮ ಸಣ್ಣ ಇಂಡಸ್ಟ್ರಿ ಅವರಿಗಾದ್ರೆ 3 ವರ್ಷದಲ್ಲಿ ಅದನ್ನು ವಾಪಸ್ ತಗೊಳ್ತಾರೆ ಕೇಸ್ ಮಾಡಿ. ಅದು ಈಗ ಸರ್ಕಾರನು ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ. ಅದರಲ್ಲಿ ಒಂದು 500 ಎಕರೆ ಜಾಗವನ್ನು ನಮಗೆ ಸಣ್ಣ ಕೈಗಾರಿಕೆಗಳಿಗೆ ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ನೀಡಿದ್ದೇವೆ. ಸರಿ, ಅದೀಗ ಸುಪ್ರೀಂ ಕೋರ್ಟಲ್ಲಿ ಇದೆ, ಅಂತಿಮ ಇದರಲ್ಲಿದೆ. ಇದರಲ್ಲಿ ಅಲ್ಲಿಂದ ಒಮ್ಮೆ ಅದು ಕೇಸ್ ಕ್ಲಿಯರ್ ಆಗಿ ಬಂದರೆ ಇದು ಇಲ್ಲಿಗೆ ನಮಗೊಂದು 500 ಎಕರೆ ನಮ್ಮ ಮಂಗಳೂರು ಸಿಟಿ ಹತ್ರನೇ ನಮಗೊಂದು ಸಿಗುವಂಥ ಒಂದು ಅವಕಾಶ ಇದೆ. ಸೊ ಯುವಕರು ಅದಕ್ಕೂ ಪ್ರಯತ್ನ ಪಟ್ಟರೆ ಸಣ್ಣ ಸಣ್ಣ ಜಾಗ ತಗೊಂಡು ಒಂದು 20-25 ಸೆನ್ಸ್ ಜಾಗ ತಗೊಂಡು ಮುಂದಿನ ಯುವಕರೇ ನಮ್ಮ ಇದು ದೇಶದ ಬೆನ್ನೆಲುಬು. ಸೊ ಯುವ ಜನಾಂಗ ಅದಕ್ಕೆ ಮುಂದೆ ಬಂದು ಇಂಡಸ್ಟ್ರಿ ಮಾಡಬೇಕಂತೇಳಿ ನಮ್ಮ ಒಂದು ಆಸೆ. ಭಾಳ ಒಳ್ಳೆ ವಿಚಾರಗಳನ್ನು ಮಾತಾಡಿದ್ದು, ಒಂದು ಒಳ್ಳೆ ವಿಚಾರ ಹೇಳಿದ್ರಿ. ಇಂದಿನ ಯುವಕರೇ ಮುಂದಿನ ಜನಾಂಗ. ನೀವೇ ಯುವಕರಾಗಿದ್ದವರು, ನೀವು ಅದಕ್ಕೊಂದು ಮಾದರಿಯಾಗಿದ್ದೀರಿ. ನೀವು ನಮ್ಮ ವಿಶೇಷವಾಗಿ ಉದ್ಯಮ ಅಂದ ಕೂಡಲೇ ನಾವು ಏನೋ ಬಹಳ ಸಂಪಾದನೆ ಅದು ಇದನ್ನು ತಿಳ್ಕೊಳ್ಳೋದು, ಆದರೆ ಮೂಲಭೂತ ಸೌಕರ್ಯಗಳಿಲ್ಲದಿದ್ದರೆ ಅದರ ಉದ್ಯಮಿಗಳು ಎಷ್ಟು ಕಷ್ಟಪಡಬೇಕು ಎನ್ನುವುದನ್ನು ನೀವು ಇವತ್ತಿನ ಮಾತುಕತೆ ಹೇಳಿದ್ದೀರಿ. ಅದು ನೀವು ಹೇಳಿದಾಗೆ ಉದ್ಯಮ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ರಸ್ತೆಗಳು, ನಾವು ಬರೀ ರಸ್ತೆಗಳನ್ನು ಮಾತ್ರ ನೋಡಿದ್ರೆ ಅದಲ್ಲದೆ ಬಹಳಷ್ಟು ಸಮಸ್ಯೆಗಳಿದೆ. ರಸ್ತೆ ಬಹಳ ಪ್ರಧಾನವಾದ ಸಮಸ್ಯೆ, ಬಹಳಷ್ಟು ಸಮಸ್ಯೆಗಳಿದೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ಸರ್ಕಾರದ ಅಂಗಗಳಿರ್ಬೋದು ಅಥವಾ ಜವಾಬ್ದಾರಿಯುತ ವ್ಯಕ್ತಿಗಳಿರ್ಬೋದು, ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿತಾರೆ ಎನ್ನುವುದು ನಮ್ಮ ಈ ಜನಧ್ವನಿಯ ಒಂದು ಉದ್ದೇಶ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿಯ ಜೊತೆಗೆ ಬಹಳಷ್ಟು ವಿಚಾರಗಳನ್ನು ನಾವು ಮಾತುಕತೆ ನಡೆಸಿದ್ದೇವೆ ಜನಧ್ವನಿ ಕಾರ್ಯಕ್ರಮದಲ್ಲಿ. ಇದು ಇಂದಿನ ಜನಧ್ವನಿ. ಮುಂದಿನ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.